ದಾಖಲೆಗಳನ್ನು ಫೋರ್ಜರಿ ಮಾಡಿ ವಂಚನೆ ಮಾಡಿರುವ ಆರೋಪದಡಿ ಪ್ರಕರಣವೊಂದು ಕಾಪು ಠಾಣೆಯಲ್ಲಿ ದಾಖಲಾಗಿದೆ. ಉಡುಪಿ ನಿವಾಸಿ ಆಶಾ ಆರ್ ಶೆಟ್ಟಿ ಮತ್ತು ರತ್ನಾಕರ್ ಆರ್ ಶೆಟ್ಟಿ ಅವರಿಗೆ ಸಂಬಂಧಿಸಿದ ಮುಲ್ಕಿ ಬಪ್ಪನಾಡು ಗ್ರಾಮದ ಸರ್ವೆ ನಂಬರ್ 53/14P1ರಲ್ಲಿ 0.97 ಎಕರೆ ಜಮೀನನ್ನ ಅವರ ಮಗ ರಿಷಿತ್ ಶೆಟ್ಟಿ ಎಂಬಾತನ ಮೂಲಕ ಗೋವಿಂದ್ ರಾಜ್ ಶೆಟ್ಟಿ ಎಂಬುವರು ಖರೀದಿಸುವ ಬಗ್ಗೆ 15/15/2013ರಂದು ಕರಾರನ್ನ ಮಾಡಿಕೊಂಡಿದ್ರು. ಈ ಬಗ್ಗೆ 2018ರಲ್ಲಿ ಸದ್ರಿ ಕರಾರಿನಂತೆ ಸ್ಥಿರ ಆಸ್ತಿಯು ಭೂ ನ್ಯಾಯಮಂಡಳಿಯ ಆದೇಶದಂತೆ ಕ್ರಯ ಪತ್ರ ಮಾಡಿಕೊಂಡು ಕಾಲಾವಕಾಶ ಇದ್ದು, ಸದ್ರಿ ಭೂ ನ್ಯಾಯಮಂಡಳಿ ಆದೇಶದಂತೆ ಮಾರಾಟ ನಿರ್ಬಂಧದ ಕಾಲಾವಕಾಶ ಮುಗಿದ ನಂತರ ಗೋವಿಂದ್ ರಾಜ್ ಶೆಟ್ಟಿ ಹೆಸರಿಗೆ ಕ್ರಯಪತ್ರ ಮಾಡಲು ಕರಾರು ಮೂಲಕ ಮಾತುಕತೆ ನಡೆದಿತ್ತು ಮತ್ತು ಇವರ ಮಗ ರಿಷಿತ್ ಶೆಟ್ಟಿ ಸೇರಿಕೊಂಡು ಕರಾರು ಮಾಡಿಕೊಂಡು ಹಣ ಕ್ರಯಕ್ಕೆ ಸಂಬಂಧಪಟ್ಟಂತೆ ಹಣ ನೀಡಿದ ಗೋವಿಂದ್ ರಾಜ್ ಶೆಟ್ಟಿಗೆ ಮೋಸ ಮಾಡಿ ಇನ್ನೊಬ್ಬರಿಗೆ ಆಸ್ತಿಯನ್ನ ಸೇಲ್ ಮಾಡಿದ್ದಾರೆ ಎಂದು ಗೋವಿಂದ್ ರಾಜ್ ಶೆಟ್ಟಿ ಕಾಪು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಈ ಬಗ್ಗೆ ನ್ಯಾಯವಾಗಿ ಜಮೀನನ್ನ ನನ್ನ ಹೆಸರಿಗೆ ಕರಾರು ಪತ್ರಗಳನ್ನ ಮಾಡಬೇಕಾಗಿದ್ದು, ನನಗೆ ರಿಷಿತ್ ಮತ್ತು ಅವರ ತಂದೆ ತಾಯಿ ಸೇರಿಕೊಂಡು ಮೋಸ ವಂಚನೆ ಮಾಡಿ ನನ್ನ ಅನುಮತಿ ಇಲ್ಲದೆ ನನ್ನ ಸಹಿಯನ್ನ ಫೋರ್ಜರಿ ಮಾಡಿ ನಕಲಿ ಹೆಬ್ಬೆಟ್ಟು ಗುರುತನ್ನ ಮಾಡಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ಮೂರನೇ ವ್ಯಕ್ತಿಗೆ ಮಾರಾಟ ಮಾಡಿದ್ದಾರೆ. ಕರಾರಿನಂತೆ ನಾನು ನೀಡಿದ ಹಣವನ್ನ ಹಿಂತಿರುಗಿಸದೆ ಜಮೀನು ಬೇರೆಯವರಿಗೆ ಮಾರಾಟ ಮಾಡಿ ನನಗೆ ನಷ್ಟ ಉಂಟು ಮಾಡಿದ್ದಾರೆ ಎಂದು ಗೋವಿಂದ್ ರಾಜ್ ಶೆಟ್ಟಿ ಆರೋಪಿಸಿದ್ದಾರೆ. 2011ಕ್ಕೆ ನಾನು ಅಡ್ವಾನ್ಸ್ ಮಾಡಿ 13ಕ್ಕೆ ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ದಾನೆ ಮುಲ್ಕಿ ಒಂದು ಪ್ರಾಪರ್ಟಿ ಬದ್ದು. ಈಗ 17ಕ್ಕೆ ನನಗೆ ಅದನ್ನು ರಿಜಿಸ್ಟರ್ ಮಾಡಿ ಕೊಡಬೇಕಿತ್ತು, ಅವಾಗ ಕೊಡಲಿಲ್ಲ. ನಾನು 21ನೇ ಇಸವಿಯಲ್ಲಿ ನೋಡುವಾಗ ಆ ಜಾಗವನ್ನು ಬೇರೆಯವರಿಗೆ ಮಾರಿದ್ದಾನೆ. ಅವರು ನಾಗರಾಜ್ ಅಂತ ಅವರಿಗೆ ಮಾರಿದ್ದಾನೆ. ನಂದು ಹಣ ಕೊಡಲಿಲ್ಲ, ಏನೂ ಮಾಡಲಿಲ್ಲ. ಫೋರ್ಜರಿ ನನ್ನ ಸೈನ್ ಹಾಕಿ ಇದು ಕ್ಯಾನ್ಸಲ್ ಆಫ್ ಅಗ್ರಿಮೆಂಟ್ ಎಲ್ಲ ಮಾಡಿದ್ದಾನವ. ನಂದು ಮತ್ತು ನನ್ನ ಹೆಂಡತಿಯದ್ದೆಲ್ಲ ಸೈನ್ ಡೂಪ್ಲಿಕೇಟ್ ಹಾಕಿದ್ದಾನೆ. ಅದು ನನಗೆ ವಂಚನೆ ಆಗಿದೆ. ಪ್ರಕರಣ ಕಾಪು ಪೊಲೀಸ್ ಸ್ಟೇಷನ್ನಲ್ಲಿ FIR ರಿಜಿಸ್ಟರ್ ಮಾಡಿ. ಎಷ್ಟು ಜಾಗ? 97 ಸೆನ್ಸ್ ಜಾಗ ಎಗ್ರಿಮೆಂಟ್ ಮಾಡಿ ಸೇಲ್ ಎಗ್ರಿಮೆಂಟ್ ಎಲ್ಲ ಮಾಡಿಕೊಟ್ಟು ನಾನು ದೊಡ್ಡ ಅಮೌಂಟ್ ಸಹ ಕೊಟ್ಟಿದ್ದೇನೆ. ಅದು ಅಮೌಂಟ್ ಎಲ್ಲ ತಗೊಂಡು ಇಷ್ಟು ಅದು ಬೇರೆಯವರಿಗೆ ಮಾರಿ ನನಗೆ ಹೇಳು ಸಹ ಇಲ್ಲ. 21ನೇ ಫೆಬ್ರವರಿ 11 ತಾರೀಕಿಗೆ ನಾನು ಪಾನ ಹಾಕಿ ತೆಗೆದು ನೋಡುವಾಗ ನಾಗರಾಜ ಅವರ ಹೆಸರಲ್ಲಿ ಜಾಗ, ಅವರ ಹೆಂಡತಿ ಹೆಸರಲ್ಲಿ ಜಾಗ ಉಂಟು. ಆಗ ನನಗೆ ಕೇಳಿ ವಂಚಿಸಿದದ್ದು ತುಂಬ ಶಾಕ್ ಆಯಿತು. ಆಮೇಲೆ ಅವನ ಹತ್ರ ಕೇಳುವಾಗ ಹಣ ಕೊಡ್ತೇನೆ, ಇದು ಮಾಡ್ತೇನೆ, ಅದು ಮಾಡ್ತೇನೆ, ಹಾಗೆ ಹೀಗೆ ಮಾತಾಡಿ ಎಲ್ಲ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾನೆ. ಕರಾರಿನಂತೆ ನಾನು ನೀಡಿದ ಹಣವನ್ನ ಹಿಂತಿರುಗಿಸದೆ ಜಮೀನನ್ನ ಬೇರೆಯವರಿಗೆ ಮಾರಾಟ ಮಾಡಿ ನನಗೆ ನಷ್ಟ ಉಂಟು ಮಾಡಿದ್ದಾರೆ ಎಂದು ಗೋವಿಂದ್ ರಾಜ್ ಶೆಟ್ಟಿ ಆರೋಪಿಸಿದ್ದಾರೆ. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರೆ.